ನೋಡಿ, ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು. ಜನಗಳ ಮನಸ್ಸಿನಲ್ಲಿ ಒಂದು ಸಂಶಯ ಇದೆ. ಹಾಗಾದರೆ ಸೌಜನ್ಯಳನ್ನು ಹತ್ಯೆ ಮಾಡಿದವರು ಯಾರು? ಅವರಿಗೆ ಆ ರೀತಿಯ ಒಂದು ತನಿಖೆ ಆದರೂ ಕೂಡ ಆರೋಪಿಗಳು ಇಷ್ಟವರೆಗೆ ಯಾರೂ ಹೊರಗೆ ಬಂದಿಲ್ಲ. ಕೆಲವರು ಬೇರೆ ಬೇರೆಯವರ ವಿಚಾರದಲ್ಲಿ ಸಂಶಯ ಪಡುವಂಥದ್ದು, ಇಡೀ ಸಮಾಜ ಈಗ ಒಂದು ಸಂಶಯದ ರೀತಿಯಲ್ಲಿದೆ. ಇದು ಪರಿಹಾರ ಆಗಬೇಕು. ಯಾರಾದರೂ ಒಬ್ಬ ಆರೋಪಿ ಸಿಗಲೇಬೇಕಲ್ವ? ಸೌಜನ್ಯ ಇಂಥ ಪ್ರಕರಣಗಳು ನಡೆಯಲೂಬಾರ್ದು, ಅವರಿಗೆ ಶಿಕ್ಷೆ ಆಗೋದು ಆಗಲೇಬೇಕು. ಆದರೆ ರಸ್ತೆ ತಡೆ ನಡೆಸುವಂಥದ್ದು, ಬಂದ್ ಮಾಡುವಂಥದ್ದು, ಇದಕ್ಕೆ ಪರಿಹಾರ ಕೊಡುವಂಥದ್ದು ವಿಚಾರಗಳಲ್ಲ. ಸಾರ್ವಜನಿಕರ ಮನಸ್ಸಿನಲ್ಲಿದೆ, ಸೌಜನ್ಯ ಎಲ್ಲರ ಮನಸ್ಸಿನಲ್ಲಿದೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ನಾನು ಕೂಡ ಶಾಸಕನ ನೆಲೆಯಲ್ಲಿ ಹೇಳೋದು, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಮುಖ್ಯಮಂತ್ರಿಗಳ ಹತ್ರ ಒತ್ತಡ ತರ್ತೀನಿ, ಪುನರ್ ಪರಿಶೀಲನೆ ಮಾಡಿ ಅದನ್ನು ತನಿಖೆ ಮಾಡುವಂಥ ವ್ಯವಸ್ಥೆಗಳು ಆಗಲಿ, ಆ ರೀತಿ ಹೋರಾಟಗಳು ಆಗಬೇಕು. ಹೋರಾಟ ಮಾಡುವ, ಆದರೆ ಬಂದ್ ಮಾಡುವಂಥದ್ದು, ರಸ್ತೆ ತಡೆ ಮಾಡುವಂಥದ್ದು ಇದು ಸೂಕ್ತವಲ್ಲ. ಯಾರಾದರೂ ಒಬ್ಬರು ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬಂದಾಗ ರಸ್ತೆ ತಡೆ ಮಾಡುವಂಥದ್ದು, ಇಲ್ಲಾಂತಂದರೆ ಜನ ಹೋಗುವವರಿಗೆ ತಡೆ ಮಾಡುವಂಥದ್ದು, ಬೇರೆ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ನೀವು ಏನು ಪ್ರತಿಭಟನೆ ಮಾಡೋದಿದ್ದರೆ ಅದಕ್ಕೆ ಮಾಡ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಪ್ರತಿಭಟನೆ ಮಾಡುವಂಥದ್ದು ಜನರ ಹಕ್ಕು. ಅದನ್ನು ಮಾಡಬಾರ್ದು ಅಂತ ನಾನು ಖಂಡಿತ ಹೇಳೋದಿಲ್ಲ. ರಸ್ತೆ ತಡೆ ಮತ್ತು ಬಂದ್ ಮಾಡೋದರ ಬದಲು ಬೇರೆ ಬೇಕಾದಷ್ಟು ವ್ಯವಸ್ಥೆಗಳಿದೆ ನಾವು ಪ್ರತಿಭಟನೆ ಮಾಡಲಿಕ್ಕೆ. ಆ ರೀತಿ ಮಾಡಬೇಕಂತ ನಾನು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಜೊತೆಯಲ್ಲಿ ಸೌಜನ್ಯನ ಪರವಾಗಿ, ಅವರಿಗೆ ನ್ಯಾಯ ಸಿಗುವ ಪರವಾಗಿ ಸೌಜನ್ಯನ ಪರವಾಗಿ ನಾನು ಇದ್ದೇನೆ ಅನ್ನೋ ಹೇಳೋ ಮಾತನ್ನು ಹೇಳ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.